ಅನಿತರು ಮಗದೇಜ ನಟ್ಟಿದ ಜಾರನು ಜನಪದೆಡೆಗೆ ಬರುತ್ತ ಘನ ಸಂತತದಿ ವಾಲೆಯ ಕೊಡಲಿದರತ ಇನಿತ ಜಾಗಕ್ಕೆ ಅಂತದ್ದು ಇವರ ಅರಮನೆ ಏನು ಒಳಗೆ ಬರುವಾಗ ಚಳಿ 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 ಹೌದಾ ಎಲ್ಲ ಹವೆ ಎಲ್ಲ ನಿಯಂತ್ರಣದಲ್ಲಿ ಉಂಟು. ಭಯಂಕರ ಅರಮನೆ ಅಂದ್ರೆ ಅರಮನೆ ವ್ಯವಸ್ಥೆ ದೂರದಲ್ಲಿ ಅರಮನೆಯಲ್ಲಿ ರಾಜಿಸ್ತಾ ಇದ್ದಾರೆ. ಹೌದೌದು ಸರಿ ನೋಡಿ ಅಂತೆ ಜೋಡು ದೈವಗಳು ಪ್ರತಿಷ್ಠೆ ಆದ ಹಾಗೆ ಅಷ್ಟು ಅದ್ಭುತ. ವಿಷಯ ನಮ್ಮದೇನಿದ್ರು ಅಲ್ಲಿ ಹೋಗಿ ಕೊಡುವುದು ಬರುವುದು, ಹೆಚ್ಚು ಮಾತಾಡ್ಲಿಕ್ಕೆಲ್ಲ ಬೇಗ ಕಾರ್ಯನಿಮಿತ್ತ ಹೋಗಿ ಬಾ ಅಂತ ಕಳಿಸಿಕೊಟ್ಟವರಿದ್ದಾರೆ. ಏನೋ ಹೇಳ್ತಾ ಇದೆಯಲ್ಲ ಜೋಡು ದೈವಗಳು ಅಂತ, ಆ ದೈವಗಳ ಹೆಸರು ಹೇಳಿಬಿಡಿ. ಅಧಿಕ ಪ್ರಸಂಗಿ ಇಲ್ಲಿ ಅರಸರು ನಾವು ಏನು ಅರಸರು ರಾಜನ್ ಪ್ರೇತಸ್ಯ ದೇವತ ಏನು ಹೇಳ್ತಾ ಕಣ್ಣಿಗೆ ಕಾಣುವ ದೈವ ದೇವರು ಏನಿದ್ರು ಊರಿನ ಅರಸನಂತೆ ನಮ್ಮ ಹಿರಿಯವರು ಹೇಳಿದ್ರು. ರಾಜನ್ ಪ್ರತ್ಯಕ್ಷ ದೇವತಾ ದೇವತಾ ರಾಜನ್ ಪ್ರತ್ಯಕ್ಷ ದೈವ ಅಲ್ಲ, ಏನು ದೇವತಾ ದೈವ ಬೇರೆ ದೇವತಾ ಬೇರೆ. ನಾನು ಯಾರಂತ ಗೊತ್ತಾಯ್ತಾ? ಹರಮತಿ ಅವರು. ಇವ ಕಾಲ ಮತಿ ಏನು ನಗೆ ಮಾಡ್ತಾ ಇದ್ದಿ? ಹಾಗಾದ್ರೆ ಹರಮತಿ ಕಾಲಮತಿ ಮತಿದ್ವಯರಿಗೆ ನನ್ನ ಪ್ರಣಾಮಗಳು. ಶುಭವಾಗಲಿ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಹೇಳು, ಮುಂದೆ ನಡೆ. ಇದು ನಾನು ಇದು ನಮ್ಮನ್ನು ನೋಡುವಾಗ ನಿಮಗೆ ಗೊತ್ತಾಗುದಿಲ್ವಾ ದೇವರೇ? ಏನು? ನಾವು ಓರ್ವ ಚಾರಕ ಎನ್ನುವ ಹಾಗೆ. ಅರ್ಥ ಆಯ್ತು ನನಗೆ. ಬಂದದ್ದು ಮಾತ್ರ ನಿಮ್ಮ ಮಾವನ ಮನ ಮಾವನ ಊರಿಂದ ನಮ್ಮ ಮಾವನ ಊರಿಂದ ಮಗಧದಿಂದ ಏನು ಹೀಗೆ ಬಂದದ್ದು? ಉಗ್ರಸೀನರು ಕಳಿಸಿದ್ರು. ಉಗ್ರಸೀನ ನಿಮ್ಮ ಉಗ್ರಸೇನ ಹೆಸರು ಹೇಳುವ ಹಾಗೆ ಬರುವುದಿಲ್ಲ ಅಂತ ಆದ್ರೆ ನಾವು ಹೆಸರು ಹೇಳಬಾರ್ದು. ನಿನಗೊಂದು ವಿಷಯ ಗೊತ್ತುಂಟ, ನಮಗೆ ಸರಿ ವಿಷಯ ಗೊತ್ತಿಲ್ಲ ಅಂತ ಆದ್ರೆ ನಾವು ಮಾತಾಡುವುದು ಸ್ವಲ್ಪ ಕಡಿಮೆ. ಅದು ನನಗೆ ಅಂದ್ರೆ ಅವರದ್ದೊಂದು ಹೆಸರು ಹೇಳದಿದ್ರೆ ನನಗೊಂದು ಸಂತೋಷವೇ ಆಗುದಿಲ್ಲ. ಉಗ್ರಸೇನ ನಮ್ಮ ಅರಸರಲ್ಲ, ಹಾಗಾಗಿ ಅವರು ಹೇಳಿದ್ದಾರೆ. ಅದು ಬೆಳಿಗ್ಗೆ ಅವತ್ತು ದಿವಸ ಅವತ್ತಿರ್ಲಿಲ್ಲ, ಅವರು ಹೇಳುವಾಗಲೇ ಒಂಥರ ಚಪ್ಪೆ ಇದ್ರು ಚಪ್ಪೆ ಇದ್ದವರೇ ನನ್ನನ್ನೇ ಏನಿದ್ರು ಚಪ್ಪೆ. ಅದು ಹೊಸ ಶಬ್ದ ಅಲ್ವಾ ಚಪ್ಪೆ ಅಂತ? ಚಪ್ಪೆ ಸಪ್ಪಗಿತ್ತು. ನನ್ನ ಬಾಯಲ್ಲಿ ಬರುವಾಗ ಚಪ್ಪೆ ಅಂತದ್ದು ಚಪ್ಪೆ. ಅದು ನನಗೆ ಒಮ್ಮೆ ಸಾಕಾರ ಮತ್ತು ಚಾಕಾರ ಅದು ಆಚೆ ಆಗುದು, ಯಾವಾಗ್ಲೂ ಆಗುದಿಲ್ಲ. ಯಾವತ್ತು ಆ ದಿವಸ ಬಂದ್ರು ದೂತ ಬಾ ಈ ಕಡೆ ಬಾ, ನಿನ್ನನ್ನೇ ಹುಡುಕುತ್ತಾ ಇದ್ದವ. ಸರಿ, ನಿನ್ನಿಂದ ಒಂದು ಕೆಲಸ ಆಗಬೇಕು, ಈಗಲೇ ಊರು ಬಿಡ್ಬೇಕು ಅಂತ ಹೇಳಿ. ಏನೋ ಉಪದ್ರ ಮಾಡಿದ್ಯಾ ಅಂತ? ಉಪದ್ರ ಮಾಡಿದ್ದಲ್ಲ, ಮತ್ತೆ ಕಾರ್ಯನಿಮಿತ್ತವಾಗಿ ಹೋಗಬೇಕಾದದ್ದು. ಅಲ್ಲಿ ಅರಮಿತಿ ಕಾಳಮಿತಿ ಇದ್ದಾರೆ. ಹರಮತಿ ಕಾಲಮತಿ ಅವರ ಬಳಿಗೆ ಹೋಗು, ಎಂತದ್ದು ಮಾತಾಡಬೇಡ, ಅವರ ಮುಂದೆ ನಿಲ್ಲು, ಒಂದು ಕೊಟ್ಟುವ ಅಂತ ಮಾತನಾಡುವುದು. ಕೊಡ ಕೊಡ, ನೀನು ಅಪ್ಪನಿಗೆ ಹುಟ್ಟಿದವರು ಕೊಡ ಅದಲ್ಲ, ನೀವು ಸ್ವಲ್ಪ ಬಿಡಿ ಅಂತ ಕೊಟ್ಟುವ ಅಂತ ಹೇಳಿದ್ದ. ಅದು ಬರೆದುಕೊಂಡದ್ದು ಓದುವಂತದ್ದು ಪತ್ರ ಓಲೆ ಕೊಡಾಗಿದೆ. ಅದನ್ನು ಎಲ್ಲ ಇಟ್ಟೆ ಬಂದಾಗ ತಗೊಂಡು ಬಂದಿದ್ದೇನೆ. ಅದೇ ಎಲ್ಲಿ ಹೋಯ್ತು ಅಂತ ಇದರಲ್ಲಿ ಅಕ್ಷರದಲ್ಲಿ ಬರ್ತಿದ್ದಾರೆ, ಮತ್ತೆ ಬೇರೆ ಯಾವುದರಲ್ಲಿ ಬರೀಲಿಕ್ಕೆ ಆಗ್ತದೆ ಅದು ನಂಗೆ ಗೊತ್ತಿಲ್ಲ. ಇದು ಕೊಡುವಾಗ ಹೇಳಿದ್ದು ಅಕ್ಷರದಲ್ಲಿ ಬರ್ತಿದ್ದೇನೆ, ಲೇಖನಿಯಲ್ಲಿ ಅದರಲ್ಲೆಲ್ಲ ವಿಷಯ ಉಂಟು, ಅವರಿಗೆ ಅಂದಾಜಾಗ್ತದೆ. ನೀನು ಮಾತ್ರ ದೂರ ನಿಂತು ಅವರು ದೂರದಿಂದ ಬಂದವ. ಹೌದು. ಎಷ್ಟು ಹೊತ್ತಾಗಿದೆ ಅಂತ ಪ್ರಯಾಣ ಭಯಂಕರ ದೂರ. ಏನಾದ್ರೂ ವ್ಯವಸ್ಥೆ ಆಗಬೇಕಾ ನಿಮಗೆ? ನಿನಗೆ? ನನಗೆ ಎಂತದ್ದು ಬೇಡ,
ಹಸಿವೆ ಆಗ್ತದ? ಆದ್ರೂ ಕೂಡ ಇಷ್ಟು ದೂರ ಬಂದ ಮೇಲೆ ನೀವೇನು ಕೊಡ್ಲಿಲ್ಲ ಅಂತ ಸುಮ್ಮನೆ ಹೋಗುವಾಗ ಹೇಳಿಕೊಂಡು ಹೋಗುದಕ್ಕಿಂತ ಕೊಡ್ತೀರಿ ಭರವಸೆ ಉಂಟು. ಅಲ್ಲ, ಈಗ ನಿನಗೇನು ಬೇಡ, ನನಗೇನು ಬೇಡ, ನಮ್ಗೆ ಕೊರತೆ ಆಗಬಾರ್ದು ಅಂತ. ನಿಮಗೆ ನಿಮ್ಮದೊಂದು ಘನಸ್ಥಿತಿ. ನಮಗೆ ಇನ್ನೊಬ್ಬರಿಗೆ ಕೊಡುವ ಘನಸ್ಥಿಗೆ ಇಲ್ಲ. ನೀನು ತಿನ್ನದಿದ್ರೆ ಅಲ್ಲಿ ಕುಳಿತು. ಅಲ್ಲ, ನೀವು ಕೊಡದೆ ಬಿಡ್ಲಿಕ್ಕಿಲ್ಲ ಅಂತ ಸಹ ಧೈರ್ಯ. ನೀವು ಊಟ ಮಾಡುವುದು. ಊಟದ ವ್ಯವಸ್ಥೆ ಆಗಿದೆ. ಎಷ್ಟು ಬೇಗ? ಯಾವಾಗಲೂ ಇರ್ತದೆ. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನವರೆಗೆ ಇರ್ತದೆ, ಮಧ್ಯಾಹ್ನ ಬೇಯಿಸಿದ್ದು ಸಂಜೆವರೆಗೆ ಇರ್ತದೆ, ರಾತ್ರಿ ಬೇಯಿಸಿದ್ದು ಮರುದಿನ ಬೆಳಿಗ್ಗೆವರೆಗೆ ಇರ್ತದೆ. ನಮ್ಮಲ್ಲಿ ಇಲ್ಲ ಅಂತ ಆಗುವುದಿಲ್ಲ. ನನ್ನದಂದ್ರೆ ಊಟ ಮಾಡುವಂತ ಕ್ರಮ ಇಲ್ಲ ಹೋದಲ್ಲ. ಮತ್ತೆಂತ ಮಾಡು? ನಾನು ಅಂದ್ರೆ ಫಲಾರ ಮಾಡು. ಫಲಾರ ಮಾಡಿ ಮತ್ತೆ ಊಟ ಮಾಡು. ಈಗ ನಿನಗೆ ಏನಾಗಬೇಕು ಆ ವ್ಯವಸ್ಥೆ. ಊಟ ಉಂಟಲ್ಲ. ಊಟದ ಇದು ಬೇರೆ ಏನಾದ್ರೂ ಬೇಕು? ಊಟದಲ್ಲಿ ಯಾವುದು ಅಕ್ಕಿ ಯಾವುದು ನಿಮ್ಮಲ್ಲಿ? ಬೆಳ್ತಿಗೆ ನಮ್ಮ ಕ್ರಮವೇ. ಬೆಳ್ತಿಗೆ ಆಗುದಿಲ್ಲ. ಏನಾಗುದಿಲ್ಲ ಅದು ಬೆಳ್ತಿಗೆ ಅಂದ್ರೆ ನಮಗೆ ಕಷ್ಟ ಆಗ್ತದೆ ನುಂಗುದಕ್ಕೆ. ಅದು ಉರ್ಚಲು ಇದ್ರೆ ಸುಲಭ ಆಗ್ತದೆ. ಕುಚ್ಚಿಲು ಕುಚ್ಚಲು ಹಾಕಿದ್ರೆ ಒಳ್ಳೇದಾಗ್ತದೆ. ಆದ್ರೆ ಮತ್ತೆ ಸಹ ಏನು ಇಲ್ಲ ಅಂತ ಆದ್ರೆ ವ್ಯವಸ್ಥೆ ಇಲ್ಲ ಇಲ್ಲಿ. ನಮಗೆ ಶುದ್ಧಾಚಾರಕ್ಕೆ ಬೆಳ್ತಿಗೆ ಆಗಬೇಕು. ಹಾಗಾದ್ರೆ ತೊಂದ್ರೆ ಇಲ್ಲ, ಬೆಳ್ತಿಗೆಯಲ್ಲಿ ಊಟ ನಡೀತದೆ. ಏನಾದ್ರೂ ವೆಚ್ಚಕ್ಕೆ ಇಲ್ಲ, ನೀವು ಕೊಡುವುದಿದ್ರೆ ನನ್ನದೇನು ಅಭ್ಯಂತರ ಇಲ್ಲ. ಸ್ವಲ್ಪ ಬೇಡ್ಲಿಕ್ಕೆ ಕಲಿಬೇಕು ಅಂತ. ಬೇಡ್ಲಿಕ್ಕೆ ಕಲ್ತ್ರೆ ಮಾತ್ರ ಏನಾದ್ರೂ ಜೀವನದಲ್ಲಿ ಬದುಕುವುದಕ್ಕೆ ಒಂದು ಉಳ್ಳವನಾಗುವುದಕ್ಕೆ ಸಾಧ್ಯ. ಬೇಡದೆ ಇದ್ರೆ ಈ ಸಮಾಜದಲ್ಲಿ ಯಾರು ಕೊಡುವುದಿಲ್ಲ, ಗೊತ್ತುಂಟ ನಿನಗೆ. ನೀನು ಬೇಡದೆ ನಿನ್ನ ಕೆಲಸ ಮಾಡಿಕೊಂಡು ಹೋದ್ರೆ ಒಬ್ರು ಕೊಡುವುದಿಲ್ಲ. ಬೇಡಬೇಕು. ಹೇಗೆ ಬೇಡಬೇಕು? ಒಂದು ಮನೆ ಕಟ್ಟುತ್ತಾ ಇದ್ದೇನೆ, ನನಗೆ ಏನಾದ್ರೂ ಕೊಡಿ. ನನ್ನ ಮಗಳ ಮದುವೆ ಇದೆ, ಏನಾದ್ರೂ ಕೊಡಿ. ಅರ್ಥ ಆಯ್ತಲ್ಲ? ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಕೊಡಿ. ಅಂತವರಿಗೆ ಕೊಡುವವರು ಹೆಚ್ಚು. ಅರ್ಥ ಆಯ್ತದೆ? ಬೇಡುವವರಿಗೆ ಕೊಡುವವರು ಹೆಚ್ಚು. ಸ್ವಾಭಿಮಾನಿಗಳಿಗೆ ಯಾರು ಕೊಡುವುದಿಲ್ಲ. ಆದ ಕಾರಣ ಸ್ವಾಭಿಮಾನದಿಂದ ಇರಬೇಡ. ಇಂದಿನಿಂದ ನನ್ನ ಬದುಕು ಬದಲಾವಣೆ. ಸರಿ, ಏನು ಬೇಕು ಅದನ್ನು ಪಡ್ಕೊಂಡು ಹೋಗುವ. ಇದು ನಿಂದು ಮುಗಿಲಿಲ್ಲ. ನೀವು ಕಾಲಮಿತಿಯಲ್ಲಿ ಮುಗಿಸಿ. ಆದ್ರೆ ನನಗೆ ಈಗ ಜ್ಞಾನೋದಯ ಆದ. ನಾಳೆ ಪಂಚಾಂಗ ಹಾಕುದು. ಯಾವುದಕ್ಕೆ? ಮನೆಗೆ ಏನಾದ್ರೂ ಬೇಕು ಅಂತ ಕೇಳುದು. ಅದಕ್ಕೆ ಕೊಡೋಣ, ಎಷ್ಟು ಬೇಕು. ಅಲ್ಲಿ ನಮ್ಮ ಕರಣಿಕರಿದ್ದಾರೆ, ಅವರು ಕೊಡ್ತಾರೆ. ಸರಿ, ಇದು ಪಂಚಾಂಗ ಹಾಕಿ ಮನೆ ಕಟ್ಟಿ ಅದ್ರಲ್ಲಿ ಮದುವೆ ಆಗಲಿಕ್ಕೆ ಉಂಟು. ಆಗಲಿ. ಮದುವೆ ಆದ್ಮೇಲೆ ಮಕ್ಕಳು ತನ್ನಷ್ಟಿಗೆ ಆಗ್ತದಲ್ಲ. ನೀನು ಮದುವೆಯಾಗಿ ಮಕ್ಕಳು ಮಾಡಿದ್ರು ಇವ ಕೊಡಬೇಕಲ್ಲ. ಆಯ್ತು, ಹೋಗು. ನಾನು ಹೇಳಲಿಲ್ಲ, ನನ್ನ ಹಿಂದೆ ಇರ್ಬೇಕಿತ್ತು. ಆದ್ರೆ ಅವರದೊಂದು ಪ್ರಯಾಣ ಊರಿಗೆ ದೂರ ಆಗಿ ಬಂದೊಂದು ಸ್ವಲ್ಪ ಅಲ್ಲಿಗೆ ಮಲಗುವಂತ ಹೊರಗಿದೆ. ಅಲ್ಲಿಗೆ ನಿದ್ದೆ ಬಂದು ವಿಶ್ರಾಂತಿ ಬೇಕು ದೊಡ್ಡದಲ್ಲ. ಆದ್ರೆ ಕೆಲಸ ಮುಗಿಲಿಲ್ಲ. ಹೌದಪ್ಪ, ಈಗ ಹೋಗಿ ಬಂದದ್ದು ದೊಡ್ಡ ಹೆಣ್ಣು ಮಕ್ಕಳಿಗೆ ಇಬ್ರಿಗೆ, ಹೇಮನಿಗೆ ರೂಪನಿಗೆ ಇಬ್ರು ಗಂಡಂದಿರ ಸರಿ ಆಯ್ತು. ಈಗ ಇನ್ನು ಮೂರನೇವನಿಗೆ ಆಗಬೇಕಾ ಬೇಡವಾ? ಮೂರನೇವನಿಗೆ ಆಗಬೇಕಾ ಬೇಡವಾ? ಏನು ನಿನಗೆ ವಯ್ಯಾರ ಬರೋದೀಗ? ಏನು ಆವೇಶ ನಿನಗೆ? ಮತ್ತೆ ಮೂರನೇವನಿಗೆ ಅಂತ ನಿನಗೆ ಆವೇಶ ಬರೋದು ಯಾಕೆ ಅಂತ? ನಿನಗೆ ಕೊಟ್ರೆ ನಿನಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಸಂಪಾದನೆ ಉಂಟಲ್ಲ, ಅದು ಕೂಡುದಂದೆ. ಸಂಪಾದನೆ ಇಲ್ಲದವನಾಗಬೇಕು, ದಟ್ಟ ದರಿದ್ರನಾಗಬೇಕು. ದಟ್ಟ ದರಿದ್ರ, ರೋಗಿಷ್ಠನಾದ್ರೂ ಅಡ್ಡಿ ಇಲ್ಲ, ನಡೆದಾಡ್ಬೇಕು ಕಷ್ಟ ಆಗಬೇಕು. ಅಂತೂ ಗುರೂಪಿ ಆದ್ರೂ ಬೇಸರ ಇಲ್ಲ. ಯಾರಿಗೆ? ಈಗ ನಿಮ್ಮ ಮಗಳಿಗ? ನನ್ನ ಮಗಳಿಗೆ ಹೇಳಿದ್ರು ನಾನು, ಗುಣಸುಂದರಿಗೆ. ಅಂತದನ್ನು ಕೊಡುದ? ಅಂತ ಒಬ್ಬ ಗಂಡನ್ನು ಹುಡುಕಬೇಕು. ಅದು ಹುಡುಕುವ ಕೆಲಸ ನಿನಗೆ. ಈ ನಗರದಲ್ಲಿ ಅತ್ಯಂತ ನಿಕೃಷ್ಟನಾದ, ಯಾರಿಗೂ ಬೇಡವಾದ, ಅತ್ಯಂತ ಕೊಳಕಿ ಹತ್ರ ಹೋಗುವಾಗ ವಾಸನೆ ಬರಬೇಕು ಅಂತ ಒಬ್ಬ ಶಟರನ್ನು ಇಲ್ಲಿ ನಮ್ಮ ನಗರದಲ್ಲಿ ಇಲ್ಲ ಅಂತಂದ್ರೆ ಬೇರೆ ನಗರದಲ್ಲಿ ಉಂಟು ಅಂತ ಹುಡುಕಿಕೊಂಡು ಬಾ. ಅಂತೂ ಅಂಥವನೊಬ್ಬನಿಲ್ಲದೆ ಇಲ್ಲಿಗೆ ಬರಬೇಡ, ಹೋಗಿ ಹುಡುಕಿಕೊಂಡು ಬಾ. ಎಂತದ ಅವಸ್ಥೆ. ಏನು ಮಾಡುದು ಈಗ? ಒಂದು ಅಪ್ಪ ಹೇಳುವಂತ ಮಾತಾ ಇದು. ಮಗಳಿಗೆ ಒಂದು ದಟ್ಟ ದರಿದ್ರ. ನಾನು ಹೋದ ಮೇಲೆ ತಗೊಳ್ತಿಯಲ್ವಾ? ನಾನು ಏನು ಮಾಡ್ತೇನೆ ಅಂತ ಪ್ರಶ್ನಿಸಬೇಕ ನೀನು? ಜನ ಹೋಗಬೇಕ. ಪ್ರಾಯ ಆದ್ಮೇಲೆ ಪ್ರಾಯಶಃ ಎಲ್ಲ ಹೀಗೆ.
ಅದು ಎಂತದ್ದು ಮಾತಾಡ್ತೇವೆ ಅಂತ ತಲೆಯಲ್ಲಿಲ್ಲ. ಬೇಕಾದ ಕೇಳುದು ಒಟ್ಟು ಪ್ರಾಯ ದೋಷ. ಬೈದದ ಕೇಳ್ತಾರೆ. ಹೋದ್ರ ಇದ್ದಾರ ಬೈದದ್ದೆಲ್ಲ ಪಕ್ಕ ಕೇಳ್ತೇನೆ. ಏನ್ ಹೇಳಿದ್ದಾರಲ್ಲ, ಎಷ್ಟಾದ್ರೂ ಒಂದು ನಮ್ಮ ದಾತಾರ ಕರ್ಕೊಂಡು ಬರುದು ಮಾತ್ರ ನಮ್ಮ ಕೆಲಸ. ಮುಂದೆ ಎಂತದ್ದು ನಮಗೊತ್ತುಂಟ. ಒಮ್ಮೆ ಹುಡುಕಿಕೊಂಡು ಮೊದಲೇ ಇಲ್ಲಿ ಭಿಕ್ಷೆ ಬೇಡಬಾರ್ದು ಅಂತ ಮೊದಲೇ ಶಾಸನ ಮಾಡಿ ಆಗಿದೆ. ಹಾಗಂತ ಕೆಲವು ಗಡಿ ಪ್ರದೇಶದಲ್ಲಿ ಆಚೆಯೂ ಇಲ್ಲದ ಈಚೆಯೂ ಇಲ್ಲದ ಕೆಲವೊಮ್ಮೆ ಇರ್ತದೆ. ಕೆಲವು ಕಡೆ ನೋಡಿ, ಕೆಲವು ಕಡೆಯಲ್ಲಿ ಕುಡಿಲಿಕ್ಕೆಲ್ಲ ಸಿಗುದಿಲ್ಲ, ಮಧ್ಯದಲ್ಲಿರುವವರು ಆಚೆಯಿಂದ ಈಚೆ ಬರುದು. ಕೆಲವು ಕಡೆಯಲ್ಲಿ ಭಿಕ್ಷಾಟನೆ ಇಲ್ಲ, ಗಡಿಯಿಂದ ಆಚೆ ಬಂದು ಭಿಕ್ಷಾಟನೆ ಮಾಡುದು. ಇಲ್ಲಿ ನೋಡಿ ಬಂದದ್ದು ಗಡಿ ಪ್ರದೇಶಕ್ಕೆ, ಅಲ್ಲಿ ರಾಶಿ ಜನಗಳು ಸೇರ್ತಾ ಉಂಟು. ಪ್ರಾಯಶಃ ಭಿಕ್ಷುಕರ ಮಹಾ ಸಮ್ಮೇಳನ ನಡೀತಾ ಇರ್ಬೋದು. ಒಮ್ಮೆ ಹೋಗಿ ನೋಡುವ, ಯಾವ್ದಾದ್ರು ಒಂದು ಹೆಗ್ಲಿಕ್ಕೆ ಸಿಕ್ಕಿದ್ರೆ ಹಿಡ್ಕೊಂಡು ಹೋಗಿ ಕೊಡ್ಬೋದು. ನಮ್ಮ ಕೆಲಸಕ್ಕೆ ತಿದ್ದಿ ಬರುದಿಲ್ಲ ನೋಡಿ. ಭಿಕ್ಷುಕ ಬಂದ ಕೂಡಲೇ ಅವಸ್ಥೆ. ಮತಿಹೀನರಿಗೆ ಏನು ಕೇಳ್ತಾ ಇದ್ದೇನೆನ್ನುವ ಹಾಗೆ ಗೊತ್ತಾಗುದಿಲ್ಲ. ಪಾಪ ಇದನ್ನೆಲ್ಲ ನೋಡುವಾಗ ನನಗೆ ಕಣಿಕರ ಬರ್ತಾ ಉಂಟು. ಉಗ್ರಸೇನರ ಆಳ್ವಿಕೆಯಲ್ಲಿ ಇಂಥದ್ದನ್ನು ನಾನು ಎಳವೆಯಿಂದ ಇಷ್ಟು ದೊಡ್ಡ ಆಗಿದ್ದೇನೆ, ಒಂದನ್ನು ನೋಡಿದವನಲ್ಲ. ಪಾಪ ನೋಡಿಯಂತೆ ಇಂಥದ್ದು ಮನುಷ್ಯರಿಗೆ ಬರ್ತದಲ್ಲ ಎನ್ನುವ ಹಾಗೆ ಬೇಸರ ಆಗ್ತಾ ಉಂಟಿದ್ದಾರೆ. ಆದ್ರೆ ನಾ ಇರುವುದಕ್ಕೆ ನೋಡಿ ಇಷ್ಟು ಮಂದಿ ಇದ್ದಾರೆ, ಆಯ್ಕೆ ಯಾರನ್ನು ಮಾಡುದು? ಅವಕಾಶ ಒಬ್ಬನಿಗೆ ಮಾತ್ರ ಅಲ್ವೇ? ಹಾಗಾದ್ರೆ ಒಂದು ಕೆಲಸ ಮಾಡುವ, ಇವರಲ್ಲಿ ಸ್ವಲ್ಪ ಪರೀಕ್ಷೆ ಮಾಡುವ. ಕೆಲವು ನೋಡುವಾಗ ಏನೋ ಅನುಮಾನಗಳು ನನ್ನಲ್ಲಿ ಎದ್ದು ಕಾಣ್ತಾ ಉಂಟು. ಇದು ಹೌದೋ ಅಲ್ಲವೋ, ಹೌದೋ ಅಲ್ಲವೋ, ಹೌದೋ ಅಲ್ಲವೋ ನೋಡುವ. ಪಾಪ 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 ನೋಡಿ. ಭಿಕ್ಷೆ ಕೊಡಿ. ಭಿಕ್ಷೆ ಕೊಡುವ ಭಿಕ್ಷೆ ಬೇಕಾದಷ್ಟು ಕೊಡುವ. ಯಾಕೆ ಭಿಕ್ಷೆ ಯಾಕೆ ಮಗು? ನಾವು ಭಿಕ್ಷೆ ಬೇಡುವರು. ಭಿಕ್ಷೆ ಯಾಕೆ ಬೇಡ್ಬೇಕು? ದುಡಿದು ತಿನ್ನುವುದಕ್ಕೆ ಆಗುದಿಲ್ವೇ? ನನಗೆ ಕೈ ಇಲ್ಲಲ್ಲ. ಕೈ ಇಲ್ಲ ಪಾಪ. ಪಾಪ ಕೈ ಇಲ್ಲವರೇ, ಕೈ ಇಲ್ಲದಂತ ಮಗು. ನೀವು ಕೂಗಬೇಡಿ. ಅಲ್ಲ, ಬೇಸರ ಆಗ್ತದೆ, ಬೇಸರ ಆಗ್ತದೆ. ಇಲ್ಲ, ಕೈ ಇಲ್ಲ. ಇವನ ಪರಿಸ್ಥಿತಿ ನೋಡುವಾಗ ನನಗೆ ಒಮ್ಮೆ ಇವನನ್ನು ಕಲ್ಪಿಸುವುದು, ನಾನು ಬೇಸರದಲ್ಲಿ ಕಲ್ಪಿಸುವುದು. ಪಾಪ ಇಂಥ ಎರಡೂ ಕೈ ಇಲ್ಲದಂತ ಒಂದು ಮಗು ಊಟ ಹೇಗೆ ತಿನ್ನುತ್ತದೆ ಎನ್ನುವ ಹಾಗೆ. ತಿನ್ನುವ ಪ್ರಶ್ನೆ ಬಿಡಿ, ತುಳಿಯುವುದಕ್ಕೆ ಅದನ್ನು ಚಿಂತೆ ಮಾಡಬೇಡಿ ನೀವು, ನಮ್ಮಲ್ಲಿದ್ದಾರೆ ತಿನ್ನಿಸುವುದಕ್ಕೆ. ನಾನುಂಟಲ್ಲ, ನಿನಗೆ ಒಂದು ಮುತ್ತಿನ ಆಹಾರವನ್ನು ಕೊಡುವುದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಮುತ್ತಿನ ಆಹಾರ? ಪಾಪ ಇದು ಹೇಗೆ ಕೊಡುವುದು ಹೇಗೆ ಅಂತ ಕಷ್ಟ, ಸಮಸ್ಯೆ ಆಗುದದು. ಇದು ಕೊಡುವಂತ ನೋಡಿ, ಕೆಲವು ಭಾಗ್ಯ ಹತ್ತಿರ ಬಂದ್ರು ಕೂಡ ತೆಗೆದುಕೊಳ್ಳುವಂತ ಯೋಗ ಇಲ್ಲ. ಇಂಥದ್ದೊಂದು ಮುತ್ತಿನ ಮಾರನ್ನು ಹೀಗೆ ಇಟ್ಕೊಳ್ಳುವುದಾದ್ರೆ ಹೇಗೆ? ಅವ ಪಾಪ ಅದು ಬೇಡ, ನೀನು ಬೇಡ, ನಿನಗೆ ಆಗ್ಲಿಕ್ಕೆ ಬೇಡ. ಅಲ್ಲ, ನೀನು ಇದನ್ನು ಹೇಗೆ ಕೊಂಡೋಗ್ತಿ? ಹೇಗೆ? ಬೇಡ ಬೇಡ, ನಿನ್ಗೆ ಆಗ್ಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಕೊಡು. ಇಲ್ಲ, ಹಿಡ್ಕೊಂಡು ಬೇರೆಯವರಿಗೆ ಬೇಡ. ಇಲ್ಲ, ಇವನಿಗೆ ಹಿಡ್ಕೊಳ್ಳಿಕ್ಕೆ ಆಗದೆ, ಮತ್ತೆ ಇದನ್ನು ಕೊಟ್ಟು ಏನು ಪ್ರಯೋಜನ? ಅವನಿಗೆ ಕೊಡಿ, ಅವನಿಗೆ ಕೊಡಿ. ಬೇಡ 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 ಬೇಡ, ಕೊಡಿ, ತಗೊಂಡೋಗ್ತೇನೆ. ಇಂದ್ರಜಾಲ ಇರ್ಬೋದು, ಇವನ ಕುಟುಂಬಿಕರೆಲ್ಲ ಇಂದ್ರಜಾಲಿಯರು ಕಾಣಬೇಕು. ಮಗನೇ ನಿನ್ನದು ಇಂದ್ರಜಾಲದಲ್ಲಿ ಎರಡು ಕೈಸ ಬರ್ತದಲ್ಲ ನಿನಗೆ. ಇದು ನಿನಗೆ. ನಿಲ್ಲೋ, ನಾನೊಂದು ಹಾಕ್ತೇನೆ. ತಮಾಷೆ ಮಾಡುದ? ಕುಂಟೆ ಬಿಲ್ಲಿ ಕಾಲಿಲ್ವಾ? ಒಂದೇ ಕಾಲು. ಪಾಪ
ಒಂದೇ ಕಾಲು ಪಾಪ ಆಗದಿಂದ ನಿಂತಿದ್ದಾನೆ ಒಂದು ಕಾಲಲ್ಲಿ. ಮತ್ತೆ ಬೇಸರ ಆಗ್ತದೆ ಕಂದ. ಹುಟ್ಟುವಾಗಲೇ ಹೀಗೆ ಅಲ್ಲ, ಬೆಳೆದ ಮೇಲೆ ಹೀಗೆ ಬೆಳೆದ ಮೇಲೆ ಹೀಗೆ. ಬೆಳೆದ ಮೇಲೆ ಪಾಪ ಏನೋ ಅಪಘಾತವು ಅವಘಡವು ಸಂಭವಿಸಿ ಈ ರೀತಿ ಆಗುವುದು. ಗುರು ಇದು ಹಸಿವು ಆಗ್ತಿದೆ. ಯೋಚನೆ ಮಾಡುವುದು. ಇಲ್ಲಿ ಕಾಡ ಪ್ರದೇಶ, ಮತ್ತೆ ಎಷ್ಟೊತ್ತಿನಿಂದ ಒಂಟಿ ಕಾಲಲ್ಲಿ ನಿಲ್ಲುವುದಕ್ಕೆ ಕಷ್ಟ ಆಗುದಿಲ್ವ ಗಂಧ? ಆಗ್ತದೆ. ಕಷ್ಟ ಆದ್ರೆ ಏನು ಮಾಡ್ತೀಯಪ್ಪ? ಹೀಗೆ ನಿಲ್ಲು. ಹಾ ಹಾ ಇನ್ನೊಂದು ಇಂದ್ರಜಾಲ ಕಷ್ಟ ಆದ್ರೆ ಆ ಕಾಲು ಕಷ್ಟ ಆದ್ರೆ ಹಸಿವು ಆಗ್ತದೆ. ಹಸಿವಾಗ್ತದ? ಅದೊಮ್ಮೆ ಕೋಲು ಕೊಡಂತೆ, ಅದೇ ಆಗ್ತದೆ. ತಿರುಗಿ ಹಾಗೆ ಒಮ್ಮೆ ನಿಲ್ಲಂತೆ. ಇನ್ನು ಎಂತದ ಅವಸ್ಥೆ ಮತ್ತೆ ಪಾಪ. ಇವನನ್ನು ನೋಡುವಾಗ ಮುಕ್ತನಾಗೆ ಕಾಣ್ತಾ ಇದ್ದಾನೆ. ಕಣ್ಣಲ್ಲಿ ನೀರು ಬರ್ತದೆ. ನಿಜವಾಗಿಯೂ ಏನಾದ್ರೂ ಸಮಸ್ಯೆ ಇದ್ರೆ ಹಾ, ಇವನಿಗೆ. ಇವನಿಗೆ ಇವನಿಗೆ ಏನು ನಿನ್ನ ಗುಪ್ತ ಸಮಸ್ಯೆ? ಛೇ ಬಾಯಿ ಬರುದಿಲ್ಲ. ಆ? 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 ಪಪ್ಪಪ್ಪ? ಪಪ್ಪ ಅಂಗಪ್ಪ? ಆ ಪಪ್ಪಪ್ಪ? ಪಾಪ ಇದಾದ್ರೆ ನಿಜವಾದಂತ ಮೂಕ. ಹೌದೌದು ಬೇಸರ ಮಾಡಬೇಡ. ದೇವರೆಲ್ಲ ಕೊಟ್ಟ ಬಾಯಿ ಬಡ್ಲಿಲ್ಲ. ಕಟ್ಟುಮಸ್ತಾದಂತಹ ದೇಹ, ಮತ್ತೆ? ದುಡಿಯುವುದು ತಿನ್ನುವುದಕ್ಕೆ ಆಗುತ್ತದೆ. ಆದ್ರೆ ಮಾತಿಲ್ಲದಿದ್ದರೆ ಹೇಗೆ ದುಡಿಯುವುದು? ಹೇಗೆ ಕೆಲಸ ಬೇಕು ಅಂತ ಕೇಳಬೇಕಾದ್ರೆ ಮಾತು ಬೇಡವಾ? ಪಾಪ ಇವನಿಗೆ ಅದುವೇ ಇಲ್ಲ. ಬೇಸರ. ಬಾಯಿ ಬರ್ದಿಲ್ಲ ಅಲ್ಲ? ಬಾಯಿ ಬರ್ದಿಲ್ಲ. ಇಲ್ಲ. ಆ? ಬಾಯಿ ಅದೇ ಇಲ್ಲ ಅಂತ ಹೇಳಿ. ಸಾಧಾರಣ ಎಷ್ಟು ವರ್ಷದಿಂದ ಬಾಯಿ ಬರ್ದಿಲ್ಲ? ಒಂದು 20 ವರ್ಷದಿಂದ. ಪಾಪ ಬೇಸರ ಆಗ್ತದೆ. ಅದು ಮಗುವಾಗಿ ಹುಟ್ಟಿರುವಾಗಲೇ ಬಾಯಿ ಬರ್ದಿಲ್ವ ಅಲ್ಲ ಬೆಳೆದ ನಂತರ? ಬೆಳೆದ ನಂತರ. ಬೆಳೆದ ನಂತರ ಪಾಪ ಬೇಸರ ಆಗ್ತದೆ. ಅವನೇ ಮಾತಾಡ ಆಯ್ಕೆ ಇವನದೇ ಒಳ್ಳೆ ಉಂಟು ನೋಡ. ಅದಾದ್ರೂ ನಿಜವಾದ ಬಾಯಿ ಬರುದಿಲ್ಲ ಅಂತ ಹೇಳಿ ಮಾತಾಡ್ತಾನೆ. ಈಗ ಮಾತಾಡಿದ್ಯಾರು? ಅವನಲ್ಲ ಬಾಯಿ ಬರ್ತಿಲ್ಲ ಅಲ್ಲ? ಇವನಿಗೆ ಉಂಟಲ್ಲ ಈ ಕಲ್ಲುಂಟಲ್ಲ, ಅದರಲ್ಲಿ ಇಲಿಪಾಷಣ ಹಾಕಿ ಸಾಯಿಸ್ಬೇಕು. ಒಮ್ಮೆ ಹೇಳಿದಲ್ಲ ಬಾಯಿ ಬರುದಿಲ್ಲ ಅಂತ. ಬಾಯಿ ಬರ್ತಿಲ್ಲ. ಮಾರಿ ಹಿಡಿದವ. ಇನ್ನು ಒಂದು ಸಿಗುದಿಲ್ಲ ಆಯ್ಕೆಗೆ. ಇನ್ನು ಒಂದುಂಟು. ಇನ್ನು ಒಂದುಂಟು ಕೊನೆದ್ದು. ನೋಡುವಾಗ ಸ್ವಲ್ಪ ಮಾನಸಿಕನಾಗಿ ಕಾಣ್ತಾನೆ. ಇಲ್ಲಿ ಬಾಪ ಸ್ವಾಮಿ. ಶರಣಂ. ಇದು ಪಾಪ ಕಣ್ಣು ಕಾಣುದಿಲ್ಲ. ಹಾ. ಇದರ ಸಮಸ್ಯೆ ಬೇರೆ. ಟಾಮಿ ಟಾಮಿ ಅಲ್ಲ, ಇಟ್ಕೋ. ಇದು ನಿನಗೆ ಆಧಾರವಾಗಿ ಬೇಕು. ನಿಲ್ಲು 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 ನಿಲ್ಲು. ಯಾವುದು ಕಣ್ಣು? ಆಚೆ 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 ನೋಡುವಾಗ ಗೊತ್ತಾಗ್ತದೆ. ನೋಡಿ, ಅವನ ಕಣ್ಣು ನೋಡುವಾಗ ಗೊತ್ತಾಗ್ತದೆ. ಕಣ್ಣು ಕಾಣುದಿಲ್ಲ, ದೃಷ್ಟಿ ಸರಿ ಇಲ್ಲ. ಕಣ್ಣು ಕಾಣುವುದಿಲ್ಲ. ಅದ್ಯಾರು? ಹೊಸಬಳ ಊರಿಗೆ ಅವಳು ನೀಲಿ ಸೀರೆ. ಅವಳು ಎಲ್ಲಿ ಸ್ವಾಮಿ? ಅಲ್ಲಿ ಆ ಮರದ ಈಚೆ ಕಾಣುವುದಿಲ್ಲ. ಆ ಹಳದಿ ಸೀರೆ ಹಿಂದೆ ಇರುವವಳು. ಹಳದಿ ಸೀರೆ. ಅಲ್ಲಿ ಮರ ಕಾಣ್ತದ? ಹಾ, ದೊಡ್ಡದು. ಆ ಮರದ ಈ ಕಡೆ ಆಲದ ಮರವ ತೆಂಗಿನ ಮರವ? ಅದು ತೆಂಗಿನ ಮರ. ಸರಿ ಕಾಣುದಿಲ್ವಾ? ಅದರ ಹಿಂದೆ ಇಬ್ಬರು ಬರ್ತಾ ಇದ್ದಾರೆ ನೋಡು. ಅದರ ಹಿಂದೆ ಯಾರು ಕಾಣುವುದಿಲ್ಲ. ಈಗಲೂ ಬೇಗ ಕಾಣ್ತದೆ ಅವನಿಗೆ. ಒಂದು ಇಲ್ಲ ಇಲ್ಲಿ. ಒಂದು ಇಲ್ಲ. ಅಲ್ಲ, ಒಂದು ಇಲ್ಲದಿದ್ರೆ ಹಿಂದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದಾನೆ. ಅದು ಸಮಸ್ಯೆ. ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ನೋಡುವ ಗಡಿ ಪ್ರದೇಶ